ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಜ್ಯೋತಿ ಗಣೇಶ್ ಹೆಸರು ಘೋಷಣೆ ಆಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ರಾತ್ರೋರಾತ್ರಿ ಅವರ ಮನೆಗೆ ತೆರಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ವೇಳೆ ಗೃಹ ಸಚಿವ ಅಮಿತ್ ಶಾ ಹಾಗೂ ಮೋದಿ ಪರವಾಗಿ ಘೋಷಣೆ ಕೂಗಿದ ಕಾರ್ಯಕರ್ತರು ಶಾಸಕ ಜ್ಯೋತಿ ಗಣೇಶ್ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಪಕ್ಷವು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದೆ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡುವುದಕ್ಕೂ ಬದಲಾಗಿ ಕ್ಷೇತ್ರವನ್ನು ಪಕ್ಷ ಹಿಡಿತದಿಂದ ಹೋಗದಂತೆ ನೋಡಿಕೊಳ್ಳಬೇಕಾಗಿದೆ, ಗೆದ್ದು ಬರಬೇಕಾಗಿದೆ ಎಂದು ಹೇಳಿದರು. ಅವ್ರು ಉಳಿನೇ ವಿಷಾದ ಆಗ್ಲಿ ಅಷ್ಟೇ. ಈಗ ಎಲ್ಲರೂ ಗೆದ್ಕೊಂಡ್ ಬರೋದು ಇಂಪಾರ್ಟೆಂಟ್. ಈ ಫೇಸ್ಬುಕ್ ಏನು ಉಪಯೋಗ ಇಲ್ಲ. ಇಲ್ಲ ಹೇಳ್ಬಿಡ್ತೀನಿ, ಎಲ್ಲರೂ ಏನಾರ ಹಾಕೊಂಡು ಏನಾರ ಮಾಡುವ ಪ್ರಚಾರಕ್ಕೆ